ಕಟ್ಟೋದಾದ್ರೆ ಮೇಲ್ಛಾವಣಿ ಹಾಕ್ಲಿಕ್ಕೆ ಆಕ್ಷೇಪ ಮುಂಚಿನಿಂದ ಸಹ ಇರಲಿಲ್ಲ, ಇನ್ನೂ ಸಹ ಇಲ್ಲ. ನಾವು ಹೇಳುದು ಏನಂದ್ರೆ ರೋಡ್ಗೆ ಹಾಕಬೇಡಿ ಅನ್ನೋದೊಂದು ಮಾತ್ರ ನಾವು ಹೇಳಿದಲ್ಲದೆ ನಾವು ಅದರ ಮೇಲೆಗೆ ನೀವು ಚಪ್ಪರ ಹಾಕಬೇಡಿ ಅಂತ ನಾವೇನು ಹೇಳಲಿಲ್ಲ, ಇದುವರೆಗೆ ಹೇಳಲಿಲ್ಲ, ಇನ್ನು ಹೇಳುದು ಇಲ್ಲ. ಅಂದ್ರೆ ನಮಗೆ ಸಹ ಗೊತ್ತುಂಟು ದೇವರ ಕಾರ್ಯ ಎಲ್ಲ ಸಹ ನಮಗೆ ಸಹ ಗೊತ್ತುಂಟು. ಅವರಿಗಿಂತ ಜಾಸ್ತಿ ಅಲ್ಲಿ ಇರುವುದೇ ನಾವು. ಅದನ್ನು ಅವರು ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಎಂತಾದ್ರೂ ಮಾಡಿದ್ರೆ ಅದನ್ನೆಲ್ಲ ನಾವೇ ಅಲ್ಲಿ ನೋಡ್ಕೊಂಡು ಅವರು 3 ದಿನ 4 ದಿನ ಬಂದ್ ಮಾಡ್ತಾರೆ, ಏನೆಲ್ಲ ಇದಾಗ್ತದೆ. ಆದ್ರೂ ಸಹ ನಾವು ಸಹ ಆವಾಗ ಸಹ ನಮ್ಮ ಇದು ಬಿಡದೆ ನಾವು ಏನು ಅವರಿಗೆ ತೊಂದರೆ ಆಗದೆ ಹಾಗೆ ಎಲ್ಲವನ್ನು ನಾನು ಇದುವರೆಗೆ ಸಹ 2004 ವಿಸವಿಯಿಂದ ಇದುವರೆಗೆ ಒಂದೇ ಒಂದು ಸಮಸ್ಯೆ ನಾವು ಅವರಿಗೆ ಮಾಡಲಿಲ್ಲ. ಅವರು ತುಂಬಾ ನಮಗೆ ಮಾಡಿದ್ದಾರೆ, ಅದಕ್ಕೆ ಒಂದು ಸಲ ಮಾತ್ರ ನಾವು ರಿಯಾಕ್ಟ್ ಮಾಡಿದ್ದೇವೆ ಹೊರತು ಬೇರೆ ಯಾವಾಗೂ ನಾವು ರಿಯಾಕ್ಟ್ ಮಾಡಲಿಲ್ಲ ಅದಕ್ಕೆ ಈಗ ನಾವು ಆಕ್ಷೇಪ ವಾಪಸ್ ತಗೊಳ್ಳೋದು ಏಕೆ ಅಂದ್ರೆ ನಮ್ಮಿಂದ ಹೇಳ್ಬಾರ್ದು. ನಮ್ಮ ಇದರಲ್ಲಿ ಊರಲ್ಲಿ ಗಲಾಟೆ ಆಯಿತು, ಮತ್ತೆ ಯಾರನ್ನು ಎಲ್ಲಿಂದವರೆಲ್ಲ ಬಂದು ನೋಡುದು, ನಮ್ಮನ್ನು ಹೆದರಿಸಿದಾಗೆ ಮಾಡುದು, ಜನಗಳನ್ನೆಲ್ಲ ಕೂಡಿಸಿ ಎಲ್ಲ ಬಜರಂಗ ದಳದ ಅವರನ್ನೆಲ್ಲ ಕರೆಸಿ ಅದೆಲ್ಲ ನಮ್ಮಿಂದ ನಾವು ಕೊಟ್ಟ ಆಕ್ಷೇಪದಿಂದ ಅಂತ ಸಹ ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಇದನ್ನು ವಾಪಸ್ ತೆಗಿತಾ ಇದ್ದೇವೆ. ಇನ್ನು ಪಂಚಾಯತಿಗೆ ಬಿಟ್ಟದ್ದು ಕಾನೂನು ಏನು ಎಂಬುದನ್ನು ಎಲ್ಲರಿಗೂ ಸಹ ಗೊತ್ತುಂಟು. ಯಾರು ನಾವು ಹೇಳ್ಕೊಡ್ಬೇಕಾಗಿಲ್ಲ. ರೋಡ್ಗೆ ಹಾಕುದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಎಲ್ಲರಿಗೆ ಗೊತ್ತಿರುವಂತ ವಿಷಯ. ನಾವು ಫಸ್ಟಿಂದ ಸಹ ಹೇಳಿದ್ದು ಅದರಿಂದ ನಮ್ಗೆ ದೇವಸ್ಥಾನ ಅದರ ಮೇಲೆ ಚಪ್ಪರ ಹಾಕುದ್ರಿಂದ ಇದುವರೆಗೂ ನಮ್ಗೆ ಆಕ್ಷೇಪ ಇಲ್ಲ, ಇನ್ನೂ ಇಲ್ಲ. ನಾವೆಂತ ಹೇಳುದಿಲ್ಲ. ರೋಡ್ಗೆ ಹಾಕಬೇಡಿ, ನಾವು ದಿನನಿತ್ಯ ನಡೆದಾಡುವಂತ ಹೋಗುವಂತ ರೋಡ್. ಮೊನ್ನೆ ಸ್ಟೇಷನ್ ಅಲ್ಲಿ ಕರೆದು ಸಹ ಇತ್ಯರ್ಥ ಮಾಡ್ಲಿಕ್ಕೆ ನೋಡಿದ್ದು, ಆವಾಗ ಸಹ ಗೊಂದಲದ ವಾತಾವರಣ ಸೃಷ್ಟಿ ಆಯ್ತು ಅಂತ ಸಹ ಹೇಳಿದ್ರು. ಗೊಂದಲದ ವಾತಾವರಣ ಏನು ಸೃಷ್ಟಿ ಆಗ್ಲಿಲ್ಲ. ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾತಾಡಿ ಎಲ್ಲ ಸಹ ಇದು ಮಾಡಿದ್ರು. ಲಾಸ್ಟ್ಗೆ ಅವರೊಂದು ಮಾತು ಹೇಳಿದ್ರು, ಇನ್ನು ಮುಂದೆ ನೀವು ನಮ್ಮನ್ನು ಬಿಡದಿದ್ರೆ ನಾವು ಸಹ ಏನೆಲ್ಲ ನಿಮ್ಮ ಸಮಸ್ಯೆ ಎಲ್ಲೆಲ್ಲ ಇರ್ತದೆ ಅದನ್ನೆಲ್ಲ ತೆಗೆದು ಡೆಮೊಲಿಷ್ ಮಾಡಿಯೇ ಬಿಡ್ತೇವೆ ಅಂತ ಹೇಳುವಾಗ ಅವರ ಜೊತೆಗೆ ಬಂದಂತ ಕಾರ್ಯಕರ್ತರು ಎಲ್ಲರೂ ಸೇರಿ ಚಪ್ಪಲಿ ತಟ್ಟಿದ್ದಕ್ಕೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ. ಅಂದ್ರೆ ಹೇಳಿದ್ರೆ ಇದು ಬರ್ಡೇ ಪಾರ್ಟಿ ಅಲ್ಲ ಎಲೆಕ್ಷನ್ ಪಾರ್ಟಿ ಕೂಡ ಅದು ವಿನ್ ಆದದ್ದಲ್ಲ, ನೀವು ಹಾಗೆ ಚಪ್ಪಲಿ ತಟ್ಟೋದು ಸರಿಯಲ್ಲ ಅಂತ ಹೇಳೋದೊಂದು ಮಾತ್ರ ಉಂಟಲ್ಲ, ಅದನ್ನೇ ತೋರಿಸಿದ್ದಾರೆ ಹೊರತು ನಾವು ಮಾತಾಡಿದಂತ ವಿಷಯಗಳನ್ನು ಯಾವುದನ್ನು ಸಹ ಎದುರು ಇಡ್ಲಿಲ್ಲ. ಇದೀಗ ರೇನಾ ಮತ್ತು ಕಲಂದರ್ನವರು ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆ ಅಂತ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳುವಂಥ ನಾಗರಿಕರಾದ ಕಾರಣ ಪರಸ್ಪರ ಅನ್ಯೋನ್ಯತೆಯಿಂದ ಯಾರು ಆಕ್ಷೇಪ ಮಾಡಿದರೆ ಇದಕ್ಕೆ ಗ್ರಾಮ ಪಂಚಾಯತ್ ಖಂಡಿತ ಯಾವುದೇ ಅದಕ್ಕೆ ಡೋರ್ ನಂಬರ್ ಇಲ್ಲ, ಪಾಣಿ ಪತ್ರ ಇಲ್ಲದ ಕಾರಣ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುಮತಿಯನ್ನು ಕೊಡಲಿಕ್ಕೆ ಆಗುವುದು ಕಾನೂನಾತ್ಮಕವಾಗಿ. ಆದರೆ ನಾವು ಪರಸ್ಪರ ಅಲ್ಲಿ ಧಾರ್ಮಿಕ ಕೇಂದ್ರವಾದ ಕಾರಣ ಪರಸ್ಪರ ನಾವು ಅನ್ಯೋನ್ಯತೆಯಿಂದ ಪರಸ್ಪರ ಎಲ್ಲರೂ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಇರುವ ಅಂತ ಗೊತ್ತಿಲ್ಲ. ನನಗೆ ನನ್ನನ್ನು ಕರೆಯಿಲ್ಲ ಇಷ್ಟರ ತನಕ ಸಭೆಗೆ. ಬಹುಶಃ ಅಂತ ಒಂದು ತೀರ್ಮಾನ ಬಂದ್ರೆ ಬಹಳಷ್ಟು ಸಂತೋಷ ಗ್ರಾಮ ಪಂಚಾಯತ್ ಸಹ ಸಂತೋಷ ಪಡುತ್ತದೆ.